ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಲಿ ಇದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಪ್ರಿಯರೇ, ಇಂದು ನಾವು ಬೆಳಕಿನ ರಹಸ್ಯಗಳ ಬಗ್ಗೆ ನಾವು ಧ್ಯಾನಿಸೋಣ. ಈ ರಹಸ್ಯಗಳನ್ನು ಧ್ಯಾನಿಸುವಾಗ ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಳನ್ನು ಮಾತೆ ಮರಿಯಮ್ಮನವರೊಂದಿಗೆ ಸಮರ್ಪಿಸಿ ಭಕ್ತಿಯಿಂದ ನಾವೆಲ್ಲರೂ ಪ್ರಾರ್ಥಿಸೋಣ. ಆಕೆಯಲ್ಲಿ ವಿಶ್ವಾಸವಿಟ್ಟು, ಆಕೆಯಲ್ಲಿ ಭರವಸೆ ಇಟ್ಟು ನಾವೆಲ್ಲರೂ ಈ ಭಕ್ತಿ ಕಾರ್ಯಗಳಲ್ಲಿ ಭಾಗವಹಿಸೋಣ. ಬೆಳಕಿನ ಮೊದಲನೆಯ ರಹಸ್ಯ, ಯೇಸು ಕ್ರಿಸ್ತರು ಜೋರ್ಡಾನ್ ನದಿಯಲ್ಲಿ ದೀಕ್ಷಾಸ್ಥಾನವನ್ನು ಸ್ವೀಕರಿಸಿದರು. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಆತ್ಮಗಳನ್ನು ವಿಶೇಷವಾಗಿ ನಿಮ್ಮದೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆವೆ 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 ಮರಿಯಾ, ಆವೆ 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 ಮರಿಯಾ. ಬೆಳಕಿನ ಎರಡನೇ ರಹಸ್ಯ. ಕಾನಾ ವಿವಾಹ ಸಂದರ್ಭದಲ್ಲಿ ಯೇಸು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿ ತಮ್ಮನ್ನು ಪ್ರಕಟಿಸಿದರು. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆಗಲೇ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೇನ್.
ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ಅಗತ್ಯವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆವೆ 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 ಮರಿಯಾ, ಆವೆ 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 ಮರಿಯಾ. ಬೆಳಕಿನ ಮೂರನೇ ರಹಸ್ಯ, ಯೇಸು ಸ್ವಾಮಿ ದೇವರ ಸಾಮ್ರಾಜ್ಯವನ್ನು ಸಾರಿದರು. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೇನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅಗತ್ಯವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ.
ಬೆಳಕಿನ 4ನೇ ರಹಸ್ಯ, ಯೇಸು ಸ್ವಾಮಿ ತಾಬೋರ್ ಬೆಟ್ಟದಲ್ಲಿ ತಮ್ಮ ದೈವ ಸ್ವರೂಪವನ್ನು ತೋರಿಸಿದರು. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ವರ್ಷ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೇನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅಗತ್ಯವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಬೆಳಕಿನ 5ನೇ ರಹಸ್ಯ, ಯೇಸು ಕ್ರಿಸ್ತರು ಪರಮ ಪ್ರಸಾದವನ್ನು ಸ್ಥಾಪಿಸಿದರು. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮೋ ರಾಣಿಯೇ, ದಯೆ ತಾಯಿಯೇ, ನಮ್ಮ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆ ಏವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿ ಮರಿಯೇ, ಮಧುರ ಕನ್ಯಾಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರು ನಿತ್ಯರೂ ಆಗಿರುವ ಸರ್ವೇಶ್ವರ, ಮಹಿಮಾಭರಿತ ಕನ್ಯಾಮರಿಯಮ್ಮನವರ ಆತ್ಮವನ್ನು
ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ. ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಭಿನ್ನಗಳ ಮೂಲಕ ಇಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದಾತೆ, ಪ್ರಾರ್ಥನೆಯಾಲಿಸು ನಮ್ಮನ್ನು ಹರಸು, ಧೈರ್ಯದಿ ಬೇಡಿರಮ್ಮ, ಧೈರ್ಯದಿ ಬೇಡಿರಮ್ಮ. ನಮ್ಮ ಹರಿಹರದ ಮಾತೆ ನೀ ಆರೋಗ್ಯದಾತೆ, ಪ್ರಾರ್ಥನೆಯಾಲಿಸು ನಮ್ಮನ್ನು ಹರಸು, ಧೈರ್ಯದಿ ಬೇಡಿರಮ್ಮ, ಧೈರ್ಯದಿ ಬೇಡಿರಮ್ಮ. ನಮೋ ನಮೋ ಮಾತೆ, 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 ನಮೋ ನಮೋ ಮಾತೆ. ಹರಿಹರದ ಆರೋಗ್ಯ ಮಾತೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಹರಿಹರದ ಆರೋಗ್ಯ ಮಾತೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಮಹಾಮರುಕವುಳ್ಳ ತಾಯೇ, ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರು ನಿರಾಶರಾಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವೂ ಈ ಭೂಲೋಕದಲ್ಲಿಲ್ಲ. ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ, ಇಂಥ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿ ತಾಯೇ. ಆಮೆನ್. ಕೃತಜ್ಞತಾರ್ಪಣೆ. ಹರಿಹರ ಮಾತೆ ಕನ್ಯಾ ಮರಿಯಮ್ಮನವರೇ, ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದಿರಿ. ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸುಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿ ದಯ ಪಾಲಿಸಿದಿರಿ. ಪರಮತ್ರಿತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ, ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು. ಅಮರ ಕನ್ನಿಕೆಯೇ,
ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ನಿಮ್ಮ ಉತ್ತರ: ಹರಿಹರ ಮಾತೆಯೇ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯಿ, ಲೋಕದ ಬೆಳಕಾದ ಪ್ರಭು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿತ್ತ ಮಾತೆಯೇ, ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಪರಮತ್ರಿತ್ವದ ಗೌರವವು, ದೇವದೂತಗಣಗಳ ಆನಂದವು, ಇಡೀ ಮಾನವ ಜನಾಂಗದ ಮಹಿಮೆಯೂ ಆದ ಮರಿಯಮ್ಮನವರೇ, ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಉದರದಲ್ಲಿ ಜನಿಸಿದ ಪ್ರಭು ಯೇಸುವನ್ನು ನಿಕಟವಾಗಿ ಅನುಸರಿಸಿದ ಪಾಪರಹಿತ ಪುಣ್ಯರೂಪಿ ಪರಿಶುದ್ಧ ಕನ್ನಿಕೆಯೇ, ಪ್ರಭು ಕ್ರಿಸ್ತರ ವಚನವನ್ನು ಆಲಿಸಿ ಪಾಲಿಸಲು ನಮಗೆ ಮಾದರಿಯಾದ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರ ಮಾತೆ, ನಾವು ನಿಮ್ಮನ್ನು ವಂದಿಸುತ್ತೇವೆ. ಹರಿಹರದ ಆರೋಗ್ಯ ಮಾತೆಯ ಮೂಲಕ ಪಡೆದುಕೊಂಡಂತಹ ವರದಾನಗಳಿಗಾಗಿ ಮೌನವಾಗಿ ಕೃತಜ್ಞತೆಯನ್ನು ಸಮರ್ಪಿಸೋಣ. ಸರ್ವಶಕ್ತರು ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮದೊಡನೆ ಸ್ವರ್ಗಕ್ಕೆ ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೂ ಅಗತ್ಯ ಕೃಪಾವರಗಳನ್ನು, ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೀನ ಕೋರಿಕೆಗಳು. ಹರಿಹರ ಆರೋಗ್ಯ ಮಾತೆಯೇ, ನಿಮ್ಮನ್ನು ನಮ್ಮ ತಾಯಿ ಎಂದು, ಪಾಲಕಿ ಎಂದು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ, ಸಂಕಟ, ಕೊರತೆ, ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯ ದೆಸೆಯಿಂದ ನಿಮ್ಮ ಪಾದಪೀಠಕ್ಕೆ ಚಿಕ್ಕ ಮಕ್ಕಳಂತೆ ಬಂದು ಸೇರಿದ್ದೇವೆ. ಮಾತೃ ವಾತ್ಸಲ್ಯದಿಂದ ನಮ್ಮ ಭಿನ್ನಹೆಗಳನ್ನು ಈಡೇರಿಸಿ ಆಶೀರ್ವದಿಸಿರಿ ತಾಯೇ. ನಿಮ್ಮ ಉತ್ತರ: ಹರಿಹರ ಮಾತೆಯೇ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ವಿಶ್ವ ಗುರುಗಳನ್ನು, ಧರ್ಮಾಧ್ಯಕ್ಷರನ್ನು, ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತರ ನಿಜ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ, ಮಾನಸಿಕ ಆರೋಗ್ಯ, ಜೀವನದಲ್ಲಿ ಆನಂದ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ, ನಮ್ಮ ಮೊರೆಯನ್ನು ಆಲಿಸಿರಿ. ಹರಿಹರ ಮಾತೆಯೇ, ನಮ್ಮ ಕುಟುಂಬಗಳಲ್ಲಿರುವ ಮಕ್ಕಳು ಮತ್ತು ಯುವ ಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲೂ ಬೆಳೆಯುತ್ತಾ ತಮ್ಮ ಕುಟುಂಬಗಳಿಗೂ ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ, ನಮ್ಮ ಮೊರೆಯನ್ನು ಆಲಿಸಿರಿ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದುದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿರಿ. ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ನೆಚ್ಚಿಕೊಂಡು ಬಾಳುವಂಥ ಹೃದಯವನ್ನು ರೂಪಿಸಿರಿ. ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ರಕ್ಷಕ ಯೇಸುಗೆ ನೀನೇ ಅಮ್ಮ, ಭಕ್ತರ ಪೋಷಕಿ ನೀನೇ ಅಮ್ಮ. ರಕ್ಷಕ ಯೇಸುಗೆ
ನೀನೇ ಅಮ್ಮ. ಭಕ್ತರ ಪೋಷಕಿ ನೀನೇ ಅಮ್ಮ. ಇಹ ಪರಲೋಕಕ್ಕೆ ಮಾನವ ಕೋಟಿಗೆ ನೀನೇ ಅಮ್ಮ ಮರಿಯಮ್ಮ. ನೀನೇ ಅಮ್ಮ ಮರಿಯಮ್ಮ. ಅಮ್ಮ ಅಮ್ಮ ಕರುಣೆಯ ತೋರಮ್ಮ. ಅಮ್ಮ ಅಮ್ಮ ಆರೋಗ್ಯ ನೀಡಮ್ಮ. ಆರೋಗ್ಯ ನೀಡಮ್ಮ. ನವೇನ ಪ್ರಾರ್ಥನೆ. ಮಹಾಪರಿಶುದ್ಧ ಮರಿಯಮ್ಮನವರೇ, ನಿರ್ಮಲಾ ಕನ್ನಿಕೆಯೇ, ನಮ್ಮ ಆರೋಗ್ಯ ಮಾತೆಯೇ, ನಮ್ಮ ಒಡತಿಯನ್ನಾಗಿ ಗೌರವಿಸುತ್ತೇವೆ. ಈ ಪುಣ್ಯಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವ ಅಸಂಖ್ಯಾತ ಉಪಕಾರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ. ನಿಮ್ಮ ಸನ್ನಿಧಿಗೆ ಬರುವ ಪ್ರತಿಯೊಬ್ಬರನ್ನು ನೀವು ಪರಿಪಾಲಿಸುತ್ತೀರಿ. ಆದ್ದರಿಂದ ನಿಮ್ಮನ್ನು ನಮಿಸುತ್ತೇವೆ. ಮಾತೆ ಮರಿಯಮ್ಮನವರೇ, ನಿಮ್ಮ ಅದ್ಭುತ ರೂಪ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ನಿಮ್ಮ ಸ್ವರೂಪವನ್ನು ಗೌರವಿಸುತ್ತಿರುವ ನಾವು ಮಕ್ಕಳಂತಿದ್ದೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಪ್ರಾರ್ಥನೆಯ ಮೂಲಕ ಪಾವನತೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ರಾಣಿಯೇ, ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೂ ಹರಸಿರಿ. ಸೋದರತ್ವ ಸೌಹಾರ್ದವನ್ನು ನಮ್ಮಲ್ಲಿ ಬೇರೂರಿಸಿರಿ. ರೋಗಿಗಳನ್ನು ಬೇನೆ ಪಡುತ್ತಿರುವವರನ್ನು ಕಟಾಕ್ಷಿಸಿರಿ. ದುಃಖಿತರ ಕಣ್ಣೀರನ್ನು ಒರೆಸಿರಿ. ಮಕ್ಕಳನ್ನು ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯ ಅವಘಡ ರೋಗ ರುಜಿನ ಶತ್ರು ಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ದೀನ ಸೇವಕಿಯಾದ ಮರಿಯಮ್ಮನವರೇ, ನೀವು ದೇವರ ವಾಕ್ಯವನ್ನು ಶಿರವಾಗಿ ಸ್ವೀಕರಿಸಿದಿರಿ. ನಾವು ಅದನ್ನು ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯಾಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರಸ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ. ಅವರಿಗೆ ಸ್ತುತಿ ಸ್ತೋತ್ರ ಘನತೆ ಮಹಿಮೆ ಯುಗ ಯುಗಾಂತರಕ್ಕೂ ಲಭಿಸಲಿ. ಆಮೆನ್. ವ್ಯಾಧಿಷ್ಠರಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ಅನಾರೋಗ್ಯದಲ್ಲಿ ಇರುವವರಿಗಾಗಿ ಪ್ರಾರ್ಥಿಸೋಣ. ಡಿವೈನ್ ವರ್ಡ್ TV ಚಾನಲ್ನ ಮೂಲಕ, ಹರಿಹರ ಮಾತಾ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಒಂದು ಬಲಿಪೂಜೆಯ ನೇರ ಪ್ರಸಾರದಲ್ಲಿ ಭಾಗವಹಿಸ್ತಾ ಇರುವಂಥವರು, ಈ ನವೇನ ಪ್ರಾರ್ಥನೆಯ ನೇರ ಪ್ರಸಾರದಲ್ಲಿ ಭಾಗವಹಿಸ್ತಾ ಇರುವಂಥವರು ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ಆರೋಗ್ಯವನ್ನು ಮರಳಿ ಪಡೆದುಕೊಳ್ಳುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಹೇಳೋಣ. ಹರಿಹರ ಆರೋಗ್ಯ ಮಾತೆಯೇ, ನಾವು ನಿಮ್ಮ ಆಶ್ರಯ ಕೋರುತ್ತಾ ನಿಮ್ಮ ಮಕ್ಕಳಂತೆ ಈ ಪುಣ್ಯಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಂದುಗೂಡಿದ್ದೇವೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಭಕ್ತರನ್ನು ಕಟಾಕ್ಷಿಸಿರಿ. ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರೋಗ ರುಜಿನ, ಮಾನಸಿಕ ಅಸ್ವಸ್ಥತೆ ಮತ್ತು ಆತ್ಮಿಕ ಪಾಪದಿಂದ ಬಳಲಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಬವಣೆ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲಕಿಯಾಗಿರುವ ಮರಿಯಮ್ಮನವರೇ, ನಾವು ನಿಮ್ಮ ಮೊರೆ ಹೊಕ್ಕಿದ್ದೇವೆ. ನಿಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪುನೀತರು ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು ಕೃಪಾಭರಿತರು ಆಗುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಹರಿಹರ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಇವರು ಹರಿಹರದ ಆರೋಗ್ಯ ಮಾತೆಗೆ ಗೌರವ. SV2 ಟೆಕ್ನಾಲಜೀಸ್, ಸಿಫ್ನು ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಜಾರ್ಜ್ ಸ್ಯಾಮ್ಯುವೆಲ್,
ಶಿವಪ್ಪ ಕುಟುಂಬದವರು, ಹರೀಶ್ ಕುಟುಂಬದವರು, ವೆಂಕಟ್ ಕುಟುಂಬದವರು, ಜಾನ್ ಕುಟುಂಬದವರು, ಜಾನ್ ಬೊರ್ಗೇಸ್ ತಮ್ಮ ವಿಶೇಷ ಉದ್ದೇಶಗಳನ್ನು ಹರಿಹರ ಮಾತೆಗೆ ಸಮರ್ಪಿಸಿದವರು. ಜಸಿಂತಾ ಬರ್ಗೇನ್ ಮತ್ತು ಜಾನ್ ಬರ್ಗೇನ್ ಒಳ್ಳೆಯ ಶಾಂತಿ ಇವರ ಆರೋಗ್ಯಕ್ಕಾಗಿ ಡೊನಾಲ್ಡ್ ಇವರು ನೀಡುವಂಥ ಬಲಿಪೂಜೆ. ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ಜೆನಿಫರ್ ಮತ್ತು ಕುಟುಂಬದವರು, ಕ್ಯಾರೋಲಿನ್ ಫರ್ನಾಂಡಿಸ್, ಜಾನ್ ಫರ್ನಾಂಡಿಸ್ ಕುಟುಂಬದವರು, ಎವ್ಲಿನ್ ಡಿಸೋಜಾ ತಮ್ಮ ವಿಶೇಷ ಉದ್ದೇಶಗಳನ್ನು ಹಾಗೂ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇರುವಂಥವರು. ಫ್ರೆಲಿನ್ ಡಿಸೋಜಾ. ಹರಿಹರದ ಆರೋಗ್ಯ ಮತ್ತು ಗೌರವವಾಗಿ ಎಡ್ವಿನ್ ಡುಮಿಂಗ್ ಲೋಪೆಸ್, ಲೋಲೆನ್ ಟೆಲಿಸ್ ಇವರ ಆತ್ಮಶಾಂತಿಗಾಗಿ ಕೆವಿನ್ ಮತ್ತು ಮನೀಷಾ ಟೆಲಿಸ್. ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ಜಸ್ಸಿಂತಾ ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾ. ಮುತ್ತಣ್ಣ ಮಾಸ್ಟರ್ ಇವರ ಆರೋಗ್ಯಕ್ಕಾಗಿ ಜಸ್ಸಿಂತಾ. ಸಂದೀಪ್ ಇವರ ಆರೋಗ್ಯಕ್ಕಾಗಿ ಆನಂದಮ್ಮ ಜಾನ್. ಸಚಿನ್ ಸ್ಟ್ಯಾನ್ಲಿ ಇವರ ಒಳ್ಳೆಯ ಆರೋಗ್ಯಕ್ಕಾಗಿ ಆನಂದಮ್ಮ ಜಾನ್. ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ರುಜರ್ ಫರ್ನಾಂಡಿಸ್, ಫ್ರಾನ್ಸಿಸ್ ಫರ್ನಾಂಡಿಸ್ ಮತ್ತು ಕುಟುಂಬದವರು. ಲಾಜರಸ್ ಪಿಂಟೋ ಕುಟುಂಬದವರು, ಮೈಕಲ್ ಫರ್ನಾಂಡಿಸ್, ಅನಸ್ಟೆಲ್ಲಾ ಫರ್ನಾಂಡಿಸ್, ಇವಾನ್ ಡಿಕಾಸ್ಟಾ ಇವರ ಆರೋಗ್ಯಕ್ಕಾಗಿ. ಕುಟುಂಬದಲ್ಲಿ ಒಳಿತಾಗಲು ಪ್ರಾರ್ಥಿಸ್ತಾ ಜೋಫಿ ಇವರು. ಸಿಂಧನೂರು ಕಾನ್ವೆಂಟಿನ ಧರ್ಮ ಭಗಿನಿಯರು ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ಕುಟುಂಬದ ಉದ್ದೇಶಗಳಿಗಾಗಿ ಲೀನಾ ಸೆರ್ಲಿನ್ ಪಿರೇರಾ. ಹರಿಹರದ ಆರೋಗ್ಯ ಮತ್ತು ಫ್ರಾನ್ಸಿಸ್ ರೋಶನಿ. ಕುಟುಂಬದ ಉದ್ದೇಶಗಳಿಗಾಗಿ ತೆರೆಸಾ ಮಾರ್ಗ್ರೆಟ್ ರೋಸ್ಲಿನ್. ಹರಿಹರದ ಆರೋಗ್ಯ ಮತ್ತು ಗೌರವವಾಗಿ ಆಂಟನಿ ಕಾಂತ ಮತ್ತು ಪುಷ್ಪ. ಒಳ್ಳೆಯ ಆರೋಗ್ಯಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ರೇಷ್ಮಾ ಗೋಪಾಲ್ ಇವರು. ಹರಿಹರದ ಆರೋಗ್ಯ ಮತ್ತು ಗೌರವ ಮೇರಿ ಕ್ಯಾಸ್ಟಲಿನೋ ವಿಶೇಷ ಉದ್ದೇಶಗಳಿಗಾಗಿ ಮೇರಿ ಕ್ಯಾಸ್ಟಲಿನ್ ಇವರು. ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ಝೇವಿಯರ್ ಫರ್ನಾಂಡಿಸ್ ಕುಟುಂಬದವರು. ಒಳ್ಳೆಯ ಆರೋಗ್ಯಕ್ಕಾಗಿ ಝೇವಿಯರ್ ಫರ್ನಾಂಡಿಸ್, ಹೈಡನ್ ಫರ್ನಾಂಡಿಸ್, ಜಕಾರಿಯಸ್ ಫರ್ನಾಂಡಿಸ್. ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ಆಂಜಲಿನ್ ಬ್ರಿಟ್ಟೋ ವಿಶೇಷ ಉದ್ದೇಶಗಳನ್ನು ಹರಿಹರ ಮಾತೆಗೆ ಸಮರ್ಪಿಸಿ ಪ್ರಾರ್ಥಿಸ್ತಾರೆ. ಜಾಯ್ ಲೋಪಸ್ ಕುಟುಂಬದವರು. ಅಲೆಕ್ಸ್ ವಾಸ್ ಇವರು ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ. ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ಸಗಾಯ ಮೇರಿ, ಇವಾನ್ ಕ್ರೂಸ್, ಜೂಡ್ ಫಿಲಿಪ್, ನಾದನ್, ವಿಜಯ ರೋಸ್ ಮೇರಿ, ಜಾನಿ ಡಿಸೋಜಾ, ಫಿಲೋಮಿನಾ ವೇಗಸ್, ವಿಲಿಯಂ ಮಿನೇಜಸ್, ಜೆರಾಲ್ಡಿನ್ ಗೋಮ್ಸ್, ರೋಹನ್ ಡಿಸೋಜಾ. ಶಶಿಕಿರಣ್ ಮತ್ತು ಕುಟುಂಬದವರು ತಮ್ಮ ಉದ್ದೇಶಕ್ಕಾಗಿ ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ಶಶಿಕಿರಣ್ ಕುಟುಂಬದವರು ಉದ್ದೇಶಗಳಿಗಾಗಿ ಮೆನಿನ್ ಡಿಕೋಸ್ಟಾ. ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ರೋಮಾ ಫರ್ನಾಂಡಿಸ್, BC ಫರ್ನಾಂಡಿಸ್, ರೋಷನ್ ಡಿಕಾಸ್ಟಾ, ಮ್ಯಾಕ್ಸಿ ನ್ಯಾಜೋ, ಜೋನಸ್ ಸಂತಾನ್ ಫರ್ನಾಂಡಿಸ್, ಎಲಿಜಾ ಸಂತಾನ್ ಫರ್ನಾಂಡಿಸ್ ಅವರ ಆತ್ಮಶಾಂತಿಗಾಗಿ ಸಂತಾನ್ ಫರ್ನಾಂಡಿಸ್. ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥವಾಗಿ ಗುಣಶೇಖರ್ ರಮೇಶ್. ಹರಿಹರದ ಆರೋಗ್ಯ ಮತ್ತು ಗೌರವಾರ್ಥ ಬೆನೆಡಿಕ್ಟ್ ಜೇಮ್ಸ್ ಇವರು ನೀಡಿರ್ತಾರೆ. ಈ ಉದ್ದೇಶಗಳಿಗಾಗಿ ಈ ಮಧ್ಯಾಹ್ನದ ಬಲಿಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು.
ಪೂಜಾರ್ಪಣೆ ಪರಮ ಪೂಜನ ಪೂಜಾರ್ಪಣೆ ಪೂಜಾರ್ಪಣೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳೇ, ನಾವು ಈ ನೊವೇನ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆರಿಸಿಕೊಳ್ಳಲಾಗಿರುವಂತಹ ದೇವರ ವಾಕ್ಯ ಆ ತಾಯಿಯನ್ನು ಹೇಗೆ ದೇವರು ಆರಿಸಿಕೊಂಡರು, ತಮ್ಮ ಪುತ್ರ ಈ ಧರೆಗೆ ಬರುವುದಕ್ಕಾಗಿ ಹೇಗೆ ಆ ಸ್ತ್ರೀಯ ಆಯ್ಕೆಯಾಯಿತು ಎನ್ನುವುದರ ಬಗ್ಗೆ ಆಲಿಸುತ್ತೇವೆ. ಮೊದಲನೆಯ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದುವ ಮಾತು, ಹೀಗೋ ಕನ್ಯೆಯೊಬ್ಬಳು ಗರ್ಭವತಿಯಾಗಿ ಮಗುವೊಂದನ್ನು ಹೆರುವಳು, ಆತನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡಲಾಗುವುದು ಅಂತ. ಅದೇ ರೀತಿಯಲ್ಲಿ ಇವತ್ತಿನ 2ನೇ ವಾಚನದಲ್ಲಿ ಗಲಾತ್ಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ, ಕಾಲವು ಪರಿಪಕ್ವವಾದಾಗ ತಮ್ಮ ಪುತ್ರನು ಒಬ್ಬ ಸ್ತ್ರೀಯ ಮೂಲಕ ಜನಿಸುವ ಹಾಗೆ ದೇವರು ಮಾಡಿದರು ಎನ್ನುವುದು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಅತ್ಯುತ್ತಮ ಹಾಗೂ ಸರ್ವಶ್ರೇಷ್ಠ ಆಯ್ಕೆ ಮಾತೆ ಮರಿಯಮ್ಮನವರು. ಆ ತಾಯಿಯನ್ನು ಹರಿಹರದ ಆರೋಗ್ಯ ಮಾತೆ ಎಂದು ಸಮರ್ಪಿಸಿ ಆಕೆಯ ಜನನೋತ್ಸವಕ್ಕೆ ನಾವು ತಯಾರಿಯನ್ನು ಮಾಡ್ತಾ ಇರಬೇಕಾದರೆ ನಮ್ಮ ಹೃದಯವನ್ನು ಆಕೆಯ ಭಿನ್ನಹ ತುಂಬುವಂತೆ ಆಗಲಿ. ನಮ್ಮೆಲ್ಲ ಕೋರಿಕೆಗಳನ್ನು ಆ ತಾಯಿಯ ಪ್ರಾರ್ಥನೆಗೆ ಸಮರ್ಪಿಸಿ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು
ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವಹಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು ಇರುವವರು ನೀವು. ಆಮೆನ್ ಆಮೆನ್ ಆಮೆನ್. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಮ್ಮ ಬಲಹೀನತೆಯಲ್ಲಿ ನಮಗೆ ಸಂರಕ್ಷಣೆಯನ್ನು ಅನುಗ್ರಹಿಸಿರಿ. ಪರಿಶುದ್ಧ ದೇವ ಮಾತೆ ಹರಿಹರದ ಆರೋಗ್ಯ ಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಬಿನ್ನಹಗಳ ನೆರವಿನಿಂದ ನಮ್ಮ ದುಷ್ಟತನದಿಂದ ಹೊರಬರುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಪುನಃ ಸರ್ವೇಶ್ವರ ಸ್ವಾಮಿ ಆಹಾಜನಿಗೆ ಹೇಳಿದ್ದೇನೆಂದರೆ, ನಿನ್ನ ದೇವರಾದ ಸರ್ವೇಶ್ವರನಿಂದ ಒಂದು ಗುರುತನ್ನು ಕೇಳಿಕೋ. ಅದು ಪಾತಾಳದಷ್ಟು ಆಳದಲ್ಲೇ ಇರಲಿ, ಆಕಾಶದಷ್ಟು ಎತ್ತರದಲ್ಲೇ ಇರಲಿ, ಕೇಳು ಎಂದರು. ಅದಕ್ಕೆ ಆಹಾಜನು, ಇಲ್ಲ, ನಾನು ಗುರುತನ್ನು ಕೇಳುವುದಿಲ್ಲ, ಸರ್ವೇಶ್ವರನನ್ನು ಪರೀಕ್ಷಿಸುವುದಿಲ್ಲ ಎಂದನು. ಆಗ ಯೆಶಾಯನು, ದಾವೀದ ವಂಶಜರೇ ಕೇಳಿರಿ, ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನೇ ಕೆಣಕುತ್ತಿರುವಿರಾ? ಆಗಲಿ, ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಮರಿಯಳೆ ನೀನು ಧನ್ಯಳು. ದೇವಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಮರಿಯಳೆ ನೀನು ಧನ್ಯಳು. ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ, ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ. ದೇವಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಮರಿಯಳೆ ನೀನು ಧನ್ಯಳು. ಏಕೆನೆ ಮಾಡಿಹ ನೆನಗೆ ಸರ್ವಶಕ್ತನು ಮಹತ್ಕಾರ್ಯ, ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ವ ಹೃದಯಗಳನ್ನಾತ ಚದರಿಸುವನು, ಪ್ರದರ್ಶಿಸಿರುವನು ತನ್ನ ಬಾಹುಬಲವನು. ದೇವಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಮರಿಯಳೆ ನೀನು ಧನ್ಯಳು. ದೇವಪುತ್ರನನು ಉದರದಲ್ಲಿ ಧರಿಸಿದ ಕನ್ಯಾ ಮರಿಯಳೆ ನೀನು ಧನ್ಯಳು. ಎರಡನೆಯ ವಾಚನ. ಪೌಲನು ಗಲಾತ್ಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕಾಲವು ಪರಿಪಕ್ವವಾದಾಗ
ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ, ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ನೀನು ವಾರಸುದಾರನೂ ಹೌದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪರಮೋನ್ನತ ದೇವರು ನೀನೇ, ಸರ್ವ ಸೃಷ್ಟಿಯ ಪಾಲಕ ನೀನೇ. ಭೂಲೋಕಾಳೆದರು ನಿನ್ನಯ ನುಡಿಗಳು, ನಿನ್ನ ಮಾಳೆಯದು ಎಂದು. ಪರಮೋನ್ನತ ದೇವರು ನೀನೇ, ಸರ್ವ ಸೃಷ್ಟಿಯ ಪಾಲಕ ನೀನೇ. ಭೂಲೋಕಳೆದರು ನಿನ್ನಯ ನುಡಿಗಳು, ನಿನ್ನ ಮಾಳೆಯದು ಎಂದು. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸುವಿನ ತಾಯಿಯ ಸಹೋದರಿ ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗ ಎಂದರು. ಆನಂತರ ತಮ್ಮ ಶಿಷ್ಯನನ್ನು ಕುರಿತು, ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿಯೇ ಇರಿಸಿಕೊಂಡನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳ, ಇಡೀ ವಿಶ್ವದಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಅತಿ ಹೆಚ್ಚು ಚಿನ್ನದ ಪದಕಗಳನ್ನು ಗಳಿಸಿದಂತಹ ವ್ಯಕ್ತಿಯ ಹೆಸರು ಲೂಯಿ ಹುಸೇನ್ ಬೋಲ್ಟ್. ಈತ ತಾನು ಓಡಿದ ಎಲ್ಲ ಪಂದ್ಯಾವಳಿಯಲ್ಲೂ ಕೂಡ ಚಿನ್ನವನ್ನು ಗಳಿಸಿದಂಥ ವ್ಯಕ್ತಿ. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಒಂದೇ ಒಂದು ಚಿನ್ನ, ಅದು ಈ ಸಾರಿ. ಇಷ್ಟು ಶತಶತಮಾನಗಳ ನಡೆದಂಥ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಿನ್ನ ಇದರಲ್ಲಿ ಜಾವೆಲಿನ್ ಎಸ್ದಲ್ಲಿ ಈಗ ಬಂದಿದೆ.
ಕಳೆದ ಸಾರಿ ನಾವು ನೋಡ್ತೀವಿ, ಒಂದು ಬೆಳ್ಳಿ ಬಂದಿತ್ತು, ಆಕೆ ಗಳಿಸಿದ ಬೆಳ್ಳಿ ನಮ್ಮ ಚಿನ್ನ ಅಂತ ಹೇಳ್ಕೊಂಬಿಟ್ರು ಎಲ್ಲ ಪತ್ರಿಕೆಯಲ್ಲೂ. ಆದರೆ ಲೂಯಿ ಹುಸೇನ್ ಬೋಲ್ಟ್ ಈತ ಅತಿ ಹೆಚ್ಚು ವೈಯಕ್ತಿಕ ಚಿನ್ನದ ಪದಕವನ್ನು ಪಡೆದುಕೊಂಡಂಥ ವ್ಯಕ್ತಿ. ಆತ ಓಡ್ತಾ ಇರಬೇಕಾದ್ರೆ ನೀವೇನಾದರೂ ನೋಡಿದರೆ ಯೂಟ್ಯೂಬ್ನಲ್ಲಿ ಇವತ್ತು ಲಭ್ಯ ಇದೆ, ಕಳೆದ ಒಲಿಂಪಿಕ್ಸ್ವರೆಗೆ ಅವನು ಓಡಿದ್ದ, ಚಿನ್ನದ ಪದಕಗಳನ್ನು ಗಳಿಸ್ಕೊಂಡ. ಭಾಳ ಹಿಂದಿರ್ತಾನೆ, ಯಾವಾಗಲೂ ಭಾಳ ಹಿಂದೆ. ಈ ಸರಿ ಗೆಲ್ಲಲ್ಲ ಲೂಯಿ ಹುಸೇನ್ ಬೋಲ್ಟ್, ಈ ಸಲ ಗೆಲ್ಲೋದಿಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳೆಲ್ಲ ತಿಳ್ಕೊಳ್ಬೇಕು, ಅಷ್ಟು ಹಿಂದಿರ್ತಾನೆ. ಆದರೆ ಆ ಅಂತಿಮ ಘಟ್ಟ ಬರಬೇಕಾದ್ರೆ ಜಿಂಕೆಯ ರೀತಿಯಲ್ಲಿ ನೆಗೆದು ಬೋಲ್ಟ್ ಚಿನ್ನದ ಪದಕವನ್ನು ತೆಗೆದುಕೊಳ್ತಾನೆ. ಪ್ರೀತಿಯ ಸಹೋದರ ಸಹೋದರಿ, ಒಂದು ಅದ್ಭುತ ನಡೆಯುತ್ತೆ. ಪ್ರತಿ ಸಾರಿ ಲೂಯಿ ಹುಸೇನ್ ಬೋಲ್ಟ್ ಗೆದ್ದಾಗ ಆತ ಚಿನ್ನವನ್ನು ಗಳಿಸಿ ಆ ಚಿನ್ನದ ಪದಕಕ್ಕೆ ಅವನು ಮುತ್ತಿಡೋದಿಲ್ಲ. ಇದು ಆಶ್ಚರ್ಯ. ಅತಿ ಹೆಚ್ಚು ಚಿನ್ನದ ಪದಕವನ್ನು ಈ ವಿಶ್ವದ ಅಥ್ಲೆಟಿಕ್ಸ್ನಲ್ಲಿ, ಒಲಿಂಪಿಕ್ಸ್ನಲ್ಲಿ ಪಡೆದುಕೊಂಡಂಥ ವ್ಯಕ್ತಿ ಲೂಯಿ ಹುಸೇನ್ ಬೋಲ್ಟ್ ತಾನು ಗಳಿಸಿದ ಚಿನ್ನದ ಪದಕಕ್ಕೆ ಅವನು ಮುತ್ತು ಕೊಡೋದಕ್ಕಿಂತ ಮುಂಚೆ ತನ್ನ ಕೊರಳಿನಲ್ಲಿ ಧರಿಸಿರುವ ಒಂದು ಪದಕಕ್ಕೆ ಮುತ್ತು ಕೊಡ್ತಾನೆ. ಇಟ್ ಈಸ್ ಎ ಮಿರಕಲಸ್ ಮೆಡಲ್ ಅಂತ ಅವನೇ ಹೇಳ್ತಾನೆ. ಈ ಚಿನ್ನವನ್ನು ನಾನು ಗಳಿಸಬೇಕಾದರೆ ನನ್ನ ತಾಯಿ ನನ್ನ ಕೊರಳಿನಲ್ಲಿ ಅಂದು ಹಾಕಿದ ಆ ಪದಕ ಶಕ್ತಿಯಿಂದ ಅದು ಸಾಧ್ಯವಾಗಿದೆ ಅಂತ ಅವನು ಎಲ್ಲ ಕಡೆ ಹೇಳ್ಕೊಂಡಿದ್ದಾನೆ. ಅವನೊಬ್ಬ ಅಪ್ರತಿಮ ಕಥೋಲಿಕ, ಜಮೈಕಾ ದೇಶಕ್ಕೆ ಸೇರಿದಂಥವನು. ಪ್ರಿಯರೇ, ಅವನು ಹೇಳ್ತಾನೆ, ಆ ಪದಕವನ್ನು ಎತ್ತಿ ತೋರಿಸಿ, ಇದು ಮಾತೆ ಮರಿಯಮ್ಮನವರ ಚಿತ್ರವಿರುವ ಪದಕ, ದ ಮಿರಕಲಸ್ ಮೆಡಲ್. ಅದ್ಭುತವನ್ನು ಮಾಡುವಂತಹ ಈ ಪದಕಕ್ಕೆ ನಾನು ಮೊದಲು ಮುತ್ತು ಕೊಡೋದಕ್ಕೆ ಕಾರಣ ಅಂತ ಹೇಳಿದ್ರೆ, ಆ ತಾಯಿ ನನಗಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ನಾನು ಜಿಂಕೆಯ ರೀತಿಯಲ್ಲಿ ಜಿಗಿದು ಚಿನ್ನದ ಪದಕವನ್ನು ಗಳಿಸಬೇಕಾದ್ರೆ ಅದಕ್ಕೆ ಕಾರಣ ನಾನು ಮಾಡಿರುವಂಥ ಅಭ್ಯಾಸ ಇರಬಹುದು. ಆ ತಾಯಿ ತನ್ನ ಪ್ರಾರ್ಥನೆಯ ಬಲದಿಂದ ನನ್ನ ಜೊತೆಗಿದ್ದು ಮುಂದೆ ಸಾಕ್ತಾಳೆ ಅಂತೇಳಿ. ಎಂಥ ಮಾತು ನೋಡಿ, ವಿಶ್ವಾಸದ ಎಂತಹ ಒಂದು ಮಾತು ನೋಡಿ. ಅದು ಒಂದೆರಡು ಚಿನ್ನ ಪದಕ ಅಲ್ಲ ರೀ ಅವನು ಗೆದ್ದಿರೋದು. ಅವನು ಯಾವ್ಯಾವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ನೋ ಎಲ್ಲದರಲ್ಲೂ ಚಿನ್ನನೇ, ಬೆಳ್ಳಿ ಇಲ್ಲ, ಕಂಚಿಲ್ಲ. ಎಂಥ ಒಂದು ಉದಾಹರಣೆ ನೋಡಿ. ಯಾಕೆ ಅನೇಕರು ಈ ರೀತಿಯ ಒಂದು ಉದಾಹರಣೆಯನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದಾರೆ ತಮ್ಮ ಜೀವನ ಶೈಲಿಯ ಮೂಲಕ. ಆ ಮಾತಿಗೆ ನಾವು ನೀಡುವಂತಹ ಗೌರವದಿಂದ, ಆಕೆಯ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವುದರಿಂದ ನಮಗೆ ಆ ಕೋರಿಕೆ ಈಡೇರದೇ ಇದ್ದಿದ್ದರೆ ಈ ಪ್ರಪಂಚದಲ್ಲಿ ಇವತ್ತು ಅತಿ ಹೆಚ್ಚು ಕಥೋಲಿಕ ದೇವಾಲಯಗಳು ಮೇರಿ ಮಾತೆಗೆ ಸಮರ್ಪಿಸಲ್ಪಡ್ತಾ ಇರಲಿಲ್ಲ. ಇದು ನಾವು ನೆನಪಿಟ್ಕೊಳ್ಬೇಕು. ಯಾಕೆ? ಯೇಸು ಸ್ವಾಮಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಪ್ಪ, ಅವ್ರಿಗಿಂತ ನಾನು ದೊಡ್ಡವನು? ಇಲ್ಲ. ತನ್ನ ತಾಯಿ ಮಾಡಿದಂಥ ಪ್ರಾರ್ಥನೆ, ತನ್ನ ತಾಯಿ ಮಾಡಿದಂತಹ ಭಿನ್ನದ ಶಕ್ತಿ ಪ್ರಭು ಯೇಸುವಿಗೆ ಗೊತ್ತಿದೆ. ಯಾಕಂದರೆ ಆ ತಾಯಿಯ ಮೇಲೆ ಅಷ್ಟೊಂದು ಪ್ರೀತಿ, ಆ ಪುತ್ರನಿಗೆ ಅಷ್ಟೊಂದು ಪ್ರೀತಿ. ಅದಕ್ಕೆ ನಾವು ನೋಡ್ತೇವೆ, ದಿನಕರನ್ ಅವರು ಒಂದು ಸಾರಿ ಅವ್ರು ಹೇಳ್ಕೊಳ್ತಾರೆ ಅವರ ಹೆಂಡತಿಯ ಬಳಿಯಲ್ಲಿ, ನಾನು ಸ್ವರ್ಗದ ದರ್ಶನವನ್ನು ಮಾಡಿದೆ. ಅವರು ಕಥೋಲಿಕರಲ್ಲ. ನಾನು ಸ್ವರ್ಗದ ದರ್ಶನವನ್ನು ಮಾಡಿದೆ. ಇಂಥದ್ದನ್ನು ನೀವು ಯೂಟ್ಯೂಬಲ್ಲಿ ನೋಡಬೇಕು. ಯಾವುದ್ಯಾವುದೋ ಕೂತ್ಕೊಂಡು ಸಿನಿಮಾ ಹಾಡು ಕೇಳಿಕೊಂಡು ಆ ಲಾಲಿ ಡಾಲಿ ಅಂದ್ಕೊಂಡಿರೋದಲ್ಲ. ಇದನ್ನು ಕೇಳಿ ಹೇಗೆ ವಿಶ್ವಾಸ ವೃದ್ಧಿ ಆಗುತ್ತೆ ನೋಡಿ ನೀವು. ಅವರು ಹೇಳ್ತಾರೆ, ಸ್ವರ್ಗ ದರ್ಶನವನ್ನು ಮಾಡಿದೆ. ಅವಾಗ ಅವ್ರ ಹೆಂಡತಿ ಕೇಳ್ತಾರೆ, ಯಾವ ರೀತಿ ಇದ್ದರು ಯೇಸುಸ್ವಾಮಿ ಅಂತೆ. ಯೇಸುಸ್ವಾಮಿಯ ಮುಖ ಆ ತಾಯಿಯ ಮುಖದ ರೀತಿಯಲ್ಲಿ ಇತ್ತು. ಪ್ರೈಸ್ ದ ಲಾರ್ಡ್. ಆ ತಾಯಿಯ ಮುಖದ ರೀತಿಯಲ್ಲಿ ಇತ್ತು ಅಂತ ಅವ್ರು ಹೇಳ್ಕೊಳ್ತಾರೆ. ಯಾಕೆ ಹೇಳ್ಕೊಳ್ತಾರೆ ಅಂತ ಹೇಳಿದರೆ, ಆ ತಾಯಿಯ ಮುಖವನ್ನು ಕೂಡ ನಾನು ದರ್ಶನ ಮಾಡಿದೆ. ಯಾಕಂದರೆ ಸ್ವರ್ಗದಲ್ಲಿದ್ದಾಳೆ ಆಕೆ, ಸ್ವರ್ಗದ ರಾಣಿ ಅಲ್ವಾ, ಸ್ವರ್ಗದಲ್ಲಿದ್ದಾರೆ. ಆ ತಾಯಿಯ ಮುಖಕ್ಕೂ ಮಗನ ಮುಖಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ಅಂತೇಳಿ ದೇವರು ತಮ್ಮ ಪುತ್ರನಿಗೆ ದೇಹವನ್ನು ಕೊಟ್ಟಾಗ
ಆ ಮುಖದ ಚರ್ಯವನ್ನು ಕೂಡ ಬದಲಾವಣೆ ಮಾಡೋದಿಲ್ಲ. ನೋಡಿ ಎಷ್ಟೊಂದು ಪ್ರೀತಿ. ಅದಕ್ಕೆ ದೇವರು ಆಕೆಯನ್ನು ಆರಿಸಿಕೊಂಡ್ರು. ಎಲಿಜಬೆತ್ತಳು ಪವಿತ್ರಾತ್ಮ ಭರಿತಳಾಗಿ ಒಂದು ಮಾತನ್ನು ಹೇಳ್ತಾಳೆ, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ ಅಂಥೇಳಿ. ಪ್ರೀತಿಯ ಸಹೋದರ ಸಹೋದರಿಯರು, ಯಾಕೆ ಇದೊಂದು ವಿಶೇಷವಾದ ಆಯ್ಕೆ? ಯಾಕೆ ಈ ಒಂದು ವಿಶೇಷವಾದಂಥ ಸನ್ಮಾನ ಈ ಸ್ತ್ರೀಗೆ ನಾವು ಕೊಡ್ತಾ ಇದ್ದೇವೆ? ಇವತ್ತು ಹರಿಹರದಲ್ಲಿ ನಾವು ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಆಕೆಯನ್ನು ಹರಿಹರ ಮಾತೆ ಎಂದು ಕರೆಯುತ್ತೇವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯೇಸುವಿನ ತಾಯಿ ಮರಿಯಮ್ಮನವರು ತನ್ನ ದರ್ಶನವನ್ನು ಕೊಡುವುದಕ್ಕೆ ಆರಿಸಿಕೊಂಡಂಥ ಏಕೈಕ ಪುಣ್ಯತಾಣ ಹರಿಹರ. ಈ ಒಂದು ಸ್ಥಳದಲ್ಲಿ ಇವತ್ತು ಪೂಜೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಆ ತಾಯಿಯ ಬಿನ್ನಹವನ್ನು, ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ನಾವು ಇವತ್ತಿನ ಮೊದಲನೆಯ ವಾಚನವನ್ನು ನೋಡಿದ್ವಿ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಎಷ್ಟೊಂದು ಸುಂದರವಾದ ಮಾತುಗಳು. 7ನೇ ಅಧ್ಯಾಯ 14ನೇ ವಚನ. ಯೇಸು ಕ್ರಿಸ್ತರು ಜನಿಸುವುದಕ್ಕಿಂತ ಸುಮಾರು 750 ವರ್ಷಗಳ ಹಿಂದೆ ಜೀವಿಸಿದ ಯೆಶಾಯ ಪ್ರವಾದಿ ಹೇಳ್ತಾನೆ, ಪ್ರವಾದನೆಯನ್ನು ನುಡಿತಾನೆ, ನಮಗೆ ನಾಳೆ ಏನಾಗುತ್ತಪ್ಪ ಅಂದರೆ ಯಾರಿಗೆ ಗೊತ್ತು, ನಾವೇನೋ ಪ್ರಾರ್ಥನೆ ಇದೆ, ಅದನ್ನು ನಾನಿರ್ತೀನೋ ಗೊತ್ತಿಲ್ಲ. ಹೌದಲ್ಲ ನೋಡಿ. ಆದರೆ 750 ವರ್ಷಗಳ ಹಿಂದೆ ಒಬ್ಬ ಪ್ರವಾದಿ ಹೇಳ್ತಾನೆ, ಈಗೋ ಕನ್ಯೆಯೊಬ್ಬಳು ಗರ್ಭಧರಿಸಿ ಮಗುವೊಂದನ್ನು ಹೆರುವಳು, ಆತನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡಲಾಗುವುದು. ಆಮೇಲೆ 750 ವರ್ಷಗಳ ನಂತರ ಅದ್ಭುತ ನಡೆಯುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಡೀ ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಳ ಬಗ್ಗೆ ಬರೆದಿರುವಂಥ ಮೊದಲ ವಾಕ್ಯ ಯಾವುದು ಅಂತ ಕೇಳಿದರೆ, ಗಲಾತ್ಯರಿಗೆ ಬರೆದಂಥ ಪತ್ರದಲ್ಲಿ ಇವತ್ತು ಆಲಿಸಿದ 2ನೇ ವಾಚನ 4ನೇ ಅಧ್ಯಾಯ 4ರಿಂದ 5ನೇ ವಚನದಲ್ಲಿ ಬರುವಂಥ ಮಾತು, ಕಾಲವು ಪರಿಪಕ್ವವಾದಾಗ, ಎಟ್ ದಿ ಆಪರ್ಚೂನ್ ಟೈಮ್. ಇದನ್ನು ನಾವು ತಿಳ್ಕೊಳ್ಬೇಕು. ದೇವರು ಸಮಯಕ್ಕಾಗಿ ಕಾಯ್ತಾರೆ. ತಮ್ಮ ಪುತ್ರನನ್ನು ಕಳುಹಿಸಿಕೊಡುವುದಕ್ಕಾಗಿ ಆ ಸಮಯಕ್ಕಾಗಿ ಕಾಯ್ತಾರೆ. ಅದು ಯಾವಾಗ? ಮಾತೆ ಮರಿಯಳ ಆಗಮನವಾದ ನಂತರ. ಸಂತ ಪೌಲ ಹೇಳ್ತಾನೆ, ಕಾಲವು ಪರಿಪಕ್ವವಾದಾಗ ತಮ್ಮ ಪುತ್ರನು ಒಬ್ಬ ಸ್ತ್ರೀಯ ಮೂಲಕ ಜನಿಸುವ ಹಾಗೆ ಮಾಡಿದರು. ದೇವರು ಬೇಕು ಅಂತ ಹೇಳಿದರೆ ಅದ್ಭುತ ಮಾಡಿ ತಮ್ಮ ಪುತ್ರನನ್ನು ಈ ಧರೆಗೆ ಹಾಕ್ಬಿಡ್ಬೋದಾಗಿತ್ತು. ಇವರೇ ನೋಡಪ್ಪ ದೇವಪುತ್ರ, ನೀವೆಲ್ಲ ಕೇಳಿ ಅಂತ. ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲಿ ಹುಟ್ಟಿದ್ರು ಅಂತ. ಆದರೆ ಅವರ್ ಗಾಡ್ ಈಸ್ ನಾಟ್ ಎ ಗಾಡ್ ವಿತ್ ಓನ್ಲಿ ಎಕ್ಸ್ಟ್ರಾರ್ಡಿನರಿ ಆಟಿಟ್ಯೂಡ್ಸ್. ಹಿ ಈಸ್ ಗಾಡ್ ವಿತ್ ಎನ್ ಆರ್ಡಿನರಿ ಇಂಟೆನ್ಷನ್ಸ್. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಅಂದರೆ ಸಾಮಾನ್ಯವಾಗಿ ಒಂದು ಮಗು ಜನಿಸುವುದು ಹೇಗೆ? ಒಬ್ಬ ಸ್ತ್ರೀಯ ಮೂಲಕ. ತಮ್ಮ ಪುತ್ರನ್ನು ಕೂಡ ಅದೇ ರೀತಿಯಲ್ಲಿ ಜನಿಸುವಂತೆ ಮಾಡಿದರು. ಇನ್ನು ಆ ತಾಯಿಗೆ ಇಷ್ಟೆಲ್ಲ ಸನ್ಮಾನವನ್ನು, ಇಷ್ಟೆಲ್ಲ ಗೌರವವನ್ನು ನಾವು ನೀಡಿದರೂ ಕೂಡ ಆಕೆಗೆ ಏನು ಸಿಗುತ್ತೆ? ಪದಕ, ಚಿನ್ನದ ಪದಕ. ಏನು? ಶಿಲುಬೆಯ ಕೆಳಗೆ ತನ್ನ ಮಗ ಸಾಯುವುದನ್ನು ನೋಡುವುದನ್ನು. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದಂಥ ಮಾತು, ಪ್ರಭು ಯೇಸು ಕ್ರಿಸ್ತರು ಆ ತಾಯಿಯನ್ನು ನೋಡಿ, ಈಗೋ ನಿನ್ನ ಮಗ ಅಂತ ಯೋವಾನನನ್ನು ನೋಡಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಈಗೋ ನಿನ್ನ ತಾಯಿ ಅಂತೇಳಿ ಆತನನ್ನು ನೋಡಿ ಆಕೆಯ ಬಗ್ಗೆ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಏನಾದರೂ ಪ್ರಭು ಯೇಸು ಕ್ರಿಸ್ತರಿಗೆ 1, 2, 3, 4 ಅಣ್ಣ ತಮ್ಮಂದಿರಿದ್ದಿದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ರು, ನೋಡಮ್ಮ, ದೊಡ್ಡ ಮಗನ ಮನೇಲಿ ನೀನಿರು, ಅವನ ತಾಯಿಯಾಗಿ ಉಳ್ಕೋ. 2ನೇ ಮಗನ ಮನೇಲಿ ನೀನಿರು, ಅಲ್ಲಿ ಸ್ವಲ್ಪ ದಿನ ಉಳ್ಕೋ. 3ನೇ ಮಗನ ಮನೆಯಲ್ಲಿ ನೀನಿರು, ಅಲ್ಲೊಂದು 3 ತಿಂಗಳು ಇದ್ಬಿಟ್ಟು ನಿನ್ನ ಜೀವನ ಸಾಗಿಸ್ಕೊ ಅಂತ ಹೇಳ್ತಾ ಇದ್ರು. ಕೆಲವರು ಹೇಳ್ತಾರೆ ನಮ್ಮ ಹತ್ರ, ಯೇಸುವಿನ ಸಹೋದರರು ಅಂತ ಬೈಬಲಲ್ಲಿ ಬರೆದ್ಬಿಟ್ಟಿದೆ ಫಾದರ್. ಪ್ರೀತಿಯ ಸಹೋದರ ಸಹೋದರಿಯರು, ಸಹೋದರ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಉತ್ತರ ಕರ್ನಾಟಕದವ್ರು ಸುಮಾರು ಜನ ಈ ಆಲಯಕ್ಕೆ ಬರ್ತೀರಾ, ದೊಡ್ಡಪ್ಪನ ಮಗನಿಗೆ ನೀವು ಏನಂತ ಕರಿತೀರಾ? ಅಣ್ಣ ತಮ್ಮ ಅಂತ ಕರಿತೀರಾ. ಹೌದೋ ಅಲ್ಲ ನೋಡಿ? ಈಸ್ ಮೈ ಬ್ರದರ್. ಈ ಕಝಿನ್ ಅನ್ನೋ ಪದ ಇದೆಯಲ್ಲ, ಕಝಿನ್ ಅನ್ನೋ ಪದ ಅದು ಆಂಗ್ಲ ಭಾಷೆಯಲ್ಲಿ ಉಗಮ ಆದದ್ದು, ಕನ್ನಡದಲ್ಲಿ ಇಲ್ಲ. ಅದು ದೊಡ್ಡಪ್ಪನ ಮಗ ಆಮೇಲೆ ಬಂದಿರೋದು. ಯಾರಿಗೆ ಕೇಳಿ, ಯಾರು ಇವರು? ಅಣ್ಣ. ಇವ್ರು ಯಾರು? ನಮ್ಮ ತಮ್ಮ. ಇವ್ರು ಯಾರು? ನಮ್ಮ ಅಕ್ಕ. ಇವ್ರು ಯಾರು? ನಮ್ಮ ತಂಗಿ ಅಂತ ಹೇಳ್ತಾರೆ. ಅವಾಗ ನಾವು ಕೇಳ್ತೀವಿ, ಕಾಸ ತಂಗಿನ, ಕಾಸ ಅಕ್ಕನ, ಕಾಸ? ಇಲ್ಲ ಇಲ್ಲ ಇಲ್ಲ, ನಮ್ಮ ದೊಡ್ಡಮ್ಮನ ಮಗ, ಆಮೇಲೆ ಬರೋದು. ಅದೇ ರೀತಿಯಲ್ಲಿ ಯಹೂದ್ಯ ಸಂಪ್ರದಾಯದಲ್ಲಿ ಅಣ್ಣ ತಮ್ಮಂದಿರನ್ನು, ಅಕ್ಕಪಕ್ಕದ ಮನೆಯವರನ್ನು ಕೂಡ ಸಹೋದರ ಸಹೋದರಿ ಅಂತ ಸಂಬೋಧಿಸ್ತಾ ಇದ್ರು.
ಅವ್ರಿಗೇನೆಂದರೆ ಯಹೂದ್ಯ ಜನಾಂಗಕ್ಕೆ ನೀನು ಸೇರಿಬಿಟ್ರೆ ಸಾಕು, ನೀನು ಅಣ್ಣ ಆಗ್ತೀಯ, ತಂಗಿ ಆಗ್ತೀಯ, ತಮ್ಮ ಆಗ್ತೀಯ, ಅದೇ ರೀತಿಯಲ್ಲಿ ಸಹೋದರಿಯಾಗಿ ಉಳ್ಕೊಳ್ತೀಯ ಅಂಥೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಮಹೋತ್ಸವಕ್ಕೆ ನಾವು ತಯಾರಿಯನ್ನು ಮಾಡ್ತಾ ಇರಬೇಕಾದರೆ, ಈ ಒಂದು ಸ್ಥಳದಲ್ಲಿ ಬಂದು ಇವತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರು ತಮ್ಮ ತಾಯಿಯನ್ನು ಆಯ್ಕೆ ಮಾಡಿಕೊಂಡಿರಬೇಕಾದ್ರೆ ಆಯ್ಕೆ ಮಾಡುವಂಥ ಪ್ರಾರ್ಥನೆಯನ್ನು ಕೂಡ ಅವರು ಆಲಿಸ್ತಾರೆ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕು. ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ಆ ತಾಯಿಯ ಬಿನ್ನಹದ ಮೂಲಕ ಪ್ರಭುವಿನ ಚರಣಕ್ಕೆ ತೆಗೆದುಕೊಂಡು ಹೋಗೋಣ. ಖಂಡಿತವಾಗಲೂ ಆ ದೇವರು ಆ ಪ್ರಾರ್ಥನೆಯನ್ನು ಆಲಿಸ್ತಾರೆ, ಈಡೇರಿಸ್ತಾರೆ. ಆ ತಾಯಿಗೆ ನಾವು ನೀಡುವಂತಹ ಗೌರವ ಖಂಡಿತವಾಗಿಯೂ ಏನಾಗಿರುತ್ತೆ ಅಂತ ಹೇಳಿದರೆ, ಪ್ರಭು ಯೇಸುವಿಗೆ ನಾವು ಸಲ್ಲಿಸುವ ಆರಾಧನೆಯರಿಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಆಮೆನ್. ವಿಶ್ವಾಸ ಪ್ರಮಾಣಕ್ಕಾಗಿ ದಯವಿಟ್ಟು ಎದ್ದು ನಿಲ್ಲಿರಿ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಮ್ಮ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥನೆ ಮಾಡುವಂತಹ ಸಮಯ. ನಮ್ಮ ಕೋರಿಕೆಗಳನ್ನು ಅವರು ಆಲಿಸಿ ಈಡೇರಿಸುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ದೇವನೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಓ ದೇವನೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ದೇವರ ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ಅದನ್ನು ಕಾದಿರಿಸಲಿ ಹಾಗೂ ಸುರಕ್ಷಿತವಾಗಿ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಓ ದೇವನೇ, ಈ ಪ್ರಾರ್ಥನೆ ನೀ ಆಲಿಸು, ವಿಶ್ವದ ಸಕಲ ಜನತೆಗಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ಜನರ ಮಧ್ಯೆ ಸೌಹಾರ್ದತೆಯನ್ನು ಸಂರಕ್ಷಿಸಿ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಅನಾರೋಗ್ಯದಲ್ಲಿ ಇರುವವರಿಗಾಗಿ ಪ್ರಾರ್ಥಿಸೋಣ. ಹರಿಹರದ ಆರೋಗ್ಯ ಮಾತೆಯ ಬಿನ್ನಹದ ಸಹಾಯದಿಂದ ಅನಾರೋಗ್ಯದಲ್ಲಿ ಇರುವಂಥವರು, ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂಥವರು ಹಾಗೂ ಆನ್ಲೈನ್ ಮೂಲಕ ಈ ಬಲಿಪೂಜೆಯನ್ನು ಮನೆಯಲ್ಲಿದ್ದು ವೀಕ್ಷಿಸ್ತಾ ಇರುವಂಥವರು ಪ್ರತಿಯೊಬ್ಬರೂ ಕೂಡ ಆಕೆಯ ಬಿನ್ನಹದ ಸಹಾಯದಿಂದ ಆರೋಗ್ಯವನ್ನು, ಸಾಂತ್ವನವನ್ನು ಪಡೆದುಕೊಳ್ಳುವಂತಾಗಲೆಂದು ಪ್ರಾರ್ಥಿಸೋಣ. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಓ ದೇವರೇ, ಈ ಪ್ರಾರ್ಥನೆ
ಕರೆದಿರುವ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಔದಾರ್ಯದಿಂದ ನಮ್ಮನ್ನು ತಮಗೆ ಅಂಗೀಕೃತವಾದ ಬಲಿಯರ್ಪಣೆಯನ್ನಾಗಿ ಸ್ವೀಕರಿಸಲಿ ಎಂದು ಪ್ರಾರ್ಥಿಸೋಣ. ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ಓ ದೇವರೇ, ಈ ಪ್ರಾರ್ಥನೆ ನೀ ಆಲಿಸು, ನೆರವೇರಿಸು. ನಮ್ಮ ಕರಗಳನ್ನು ಜೋಡಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಅರ್ಪಿಸೋಣ. ಈ ಒಂದು ಪವಿತ್ರ ಸ್ಥಳದಲ್ಲಿ ಹರಿಹರದ ಆರೋಗ್ಯ ಮಾತೆಯಾಗಿರುವ ಮಾತೆ ಮರಿಯಮ್ಮನವರು ನಮಗಾಗಿ ಭಿನ್ನಯಿಸಲಿ. ನಮ್ಮ ಕೋರಿಕೆಗಳು, ಕಷ್ಟ ದುಃಖಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಅನಾರೋಗ್ಯವಿದೆ, ಸಂತಾನ ಭಾಗ್ಯ ಇಲ್ಲದ ಇರುವಂಥವರು ಮಕ್ಕಳಿಗಾಗಿ ಪ್ರಾರ್ಥಿಸಿ ಈ ಆಲಯಕ್ಕೆ ಬಂದಿದಂಥವರಿದ್ದೀರಾ. ಪ್ರತಿಯೊಬ್ಬರು ಕೂಡ ನಿಮ್ಮ ಕೋರಿಕೆಗಳನ್ನು ಆ ಸ್ವಾಮಿಯ ಚರಣಕ್ಕೆ ಅರ್ಪಿಸಿ ಪ್ರಾರ್ಥಿಸಿರಿ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ ದುಃಖ ನೋವು ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ. ಇವುಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ಧರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ. ಆಮೇನ್. ವಸುಂಧರೆ ನೀಡಿದ ಫಲಗಳ ತಂದೆಯೇನೋ, ಹೃದಯವ ಮಿಡಿಯುವ ಗೀತೆಯ ಹಾಡುವೆನೋ. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ. ವಸುಂಧರೆ ನೀಡಿದ ಫಲಗಳ ತಂದೆಯೇನೋ, ಹೃದಯವ ಮಿಡಿಯುವ ಗೀತೆಯ ಹಾಡುವೆನೋ. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಶ್ರುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತೆಯಾಗಿ ಈ ಬಲಿ ಅರ್ಪಣೆ ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪುತ್ರರ ಮಾತೆ ಹರಿಹರದ ಆರೋಗ್ಯ ಮಾತೆಯ ಸ್ಮರಣೆಯನ್ನು ಗೌರವಿಸುತ್ತಿದ್ದೇವೆ. ಈ ಬಲಿ ಅರ್ಪಣೆಯು ನಿಮ್ಮ ಕೃಪಾವರದಿಂದ ನಮ್ಮನ್ನೇ ನಿಮಗೆ ನಿತ್ಯ ಕಾಣಿಕೆಯಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ,
ಸಕಲ ಸಂತರನ್ನು ಗೌರವಿಸುವುದರಲ್ಲಿ ನಿಮ್ಮ ಮಹತ್ ಕಾರ್ಯಗಳನ್ನು ಸ್ತುತಿಸುತ್ತೇವೆ. ಅಂತೆಯೇ ವಿಶೇಷವಾಗಿ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಕೃತಜ್ಞತಾ ಸ್ತುತಿಗೀತೆಯನ್ನು ಮಾರ್ದನಿಸುತ್ತ ನಿಮ್ಮ ಕರುಣೆಯನ್ನು ಘೋಷಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಜಗತ್ತಿನ ಮೂಲೆ ಮೂಲೆಗೂ ನೀವು ನಿಜವಾಗಿಯೂ ಮಹತ್ ಕಾರ್ಯಗಳನ್ನು ಎಸಗಿದ್ದೀರಿ ಹಾಗೂ ನಿಮ್ಮ ಅಪರಿಮಿತ ದಯೆಯನ್ನು ಯುಗ ಯುಗಾಂತರಕ್ಕೂ ವಿಸ್ತರಿಸಿದ್ದೀರಿ. ನಿಮ್ಮ ಸೇವಕಿಯ ದೀನತೆಯನ್ನು ವೀಕ್ಷಿಸಿ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರನ್ನು ಆಕೆಯ ಮೂಲಕ ನಮ್ಮ ರಕ್ಷಕರನ್ನಾಗಿ ನೀಡಿದಿರಿ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ಎನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಸಂಪೂರ್ಣತೆಯಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪರಿಶುದ್ಧ ಕನ್ಯಾಮರಿಯ ಇವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರಿದ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯಿದೆ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಸೋದರಿಯರೇ, ಈಗ ನೀಡುವ ಪವಿತ್ರ ಪರಮ ಪ್ರಸಾದ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಸೀಮಿತವಾದ ಸಂಸ್ಕಾರದಲ್ಲಿ ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ಹರಿಹರದ ಆರೋಗ್ಯ ಮಾತೆಯ ಬಿನ್ನಹಕ್ಕೆ ಸಮರ್ಪಿಸಿ ಪ್ರಾರ್ಥಿಸಿರಿ. ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೇವೆ ಎನ್ನುವ ಭಾವನೆಯಿಂದ ಸ್ವೀಕಾರ ಮಾಡಿರಿ. ದಿಸ್ ಇಸ್ ಆಲ್ಸೋ ದ ಟೈಮ್ ಟು ರಿಸೀವ್ ದ ಸ್ಪಿರಿಚುವಲ್ ಕಮ್ಯೂನಿಯನ್. ಹೃದಯದ ಗುಡಿಯಲ್ಲಿ ನೆನೆಸಲು, ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು, ಹೃದಯದ ಗುಡಿಯಲ್ಲಿ ನೆನೆಸಲು, ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು ಎಂದು ಬರುವೆ, ನಾ ಕಾಯುತ್ತಿರುವೆ, ನಂದಿಸುವೆ ಬಾ, ನಂದಿನಿಯಲೇ ಬಾ, ನನಗಾಗಿ ಬಾ, ನನ್ನಾತ್ಮಕ್ಕೆ ಬಾ. ಹೃದಯದ ಗುಡಿಯಲ್ಲಿ ನೆನೆಸಲು, ಗುರಿರದ ಬಾಳಿಗೆ ಗುರಿ ತೋರಿಸಬಾ, ಗುರಿರದ ಬಾಳಿಗೆ ಗುರಿ ತೋರಿಸಬಾ, ಸೊರಗುತ್ತಿಹ ಕನಸುಗಳ ನೀಚಿಗುರಿಸಬಾ, ಗುರುವು ನೀನಾಗಲು, ಗುರುವು ನೀನಾಗಲು, ಬಾಳು ಬೆಳಗಿಸಲು, ಬಾಳು ಬೆಳಗಿಸಲು ಎಂದು ಬರುವೆ, ನಾ ಕಾಯುತ್ತಿರುವೆ, ನಂದಿಸುವೆ ಬಾ, ನಂದಿನಿಯಲೇ ಬಾ, ನನಗಾಗಿ ಬಾ, ನನ್ನಾತ್ಮಕ್ಕೆ ಬಾ. ಹೃದಯದ ಗುಡಿಯಲ್ಲಿ ನೆನೆಸಲು, ಒಲವೆಂಬ ತೋಟದಿ
ಉಸಿರಾಗಲು, ಒಲವು ಉಸಿರಾಗಲು, ಕ್ಷಮೆಯು ಬದುಕಾಗಲು, ಕ್ಷಮೆಯು ಬದುಕಾಗಲು ಎಂದು ಬರುವೆ, ನಾ ಕಾಯುತ್ತಿರುವೆ, ನಂದಿಸುವೆ ಬಾ, ನಂದಿನಿಯನೇ ಬಾ, ನನಗಾಗಿ ಬಾ, ನನ್ನಾತ್ಮಕ್ಕೆ ಬಾ, ಹೃದಯದ ಗುಡಿಯಲ್ಲಿ ನೆನೆಸಲು ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಿತ್ಯ ವಿಮೋಚನೆಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದೇವೆ. ನಿಮ್ಮ ಪ್ರೀತಿಯ ಮಾತೆ ಹರಿಹರದ ಆರೋಗ್ಯ ಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ನಿಮ್ಮ ಕೃಪಾವರದ ಪರಿಪೂರ್ಣತೆಯಲ್ಲಿ ಮಹಿಮೆ ಪಡುವಂತೆಯೂ ನಮ್ಮ ರಕ್ಷಣೆಗಾಗಿ ಅದರ ನಿರಂತರ ಹೆಚ್ಚಳವನ್ನು ನಾವು ಅನುಭವಿಸುವಂತೆಯೂ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ನವೇನ ಪ್ರಾರ್ಥನೆ ಮತ್ತು ಬಲಿಪೂಜೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಸೆಪ್ಟೆಂಬರ್ 8ನೇ ತಾರೀಕು ಅದ್ದೂರಿಯ ಮಹೋತ್ಸವ ಜರುಗದಿದ್ದರೂ ಕೂಡ ಸರಳ ಆಚರಣೆಗೆ ಸರ್ಕಾರದವರು ನಮಗೆ ಅನುಮತಿಯನ್ನು ನೀಡಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಈ ಹರಿಹರದ ಆರೋಗ್ಯ ಮಾತೆಯ ಅದ್ಭುತ ಸ್ವರೂಪವನ್ನು ಪಕ್ಕದ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಯಾತ್ರಾರ್ಥಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮುಂದೆ ಬಂದು ಆ ತಾಯಿಗೆ ಗೌರವವನ್ನು ಸಮರ್ಪಿಸಲು ಹರಿಕೆ ಪ್ರಾರ್ಥನೆಯನ್ನು ಮಾಡಲು ಅವಕಾಶವಿರುತ್ತದೆ. 7ನೇ ತಾರೀಕು ಮತ್ತು 8ನೇ ತಾರೀಕು. 8ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಗಂಟೆಗೊಮ್ಮೆ ದೇವಾಲಯದಲ್ಲಿ ಬಲಿಪೂಜೆ ನಡೆಯುತ್ತದೆ. ಬೆಳಗ್ಗೆ 6 ಗಂಟೆಗೆ 7, 8, 9, 10, 11 ಗಂಟೆಗೆ ಧರ್ಮಾಧ್ಯಕ್ಷರು ಅರ್ಪಿಸುವಂಥ ಬಲಿಪೂಜೆ ಧರ್ಮ ಕೇಂದ್ರದ ಜನರಿಗೆ ಸೀಮಿತವಾದ ಬಲಿಪೂಜೆ ಆಗಿರುತ್ತದೆ. ಯಾತ್ರಾರ್ಥಿಗಳು ದಯವಿಟ್ಟು ಉಳಿದ ಬಲಿಪೂಜೆಯಲ್ಲಿ ಭಾಗವಹಿಸಬೇಕೆಂದು ನಾನು ಕೇಳಿಕೊಡ್ತಾ ಇದ್ದೇನೆ. ಮತ್ತೆ ಧರ್ಮಾಧ್ಯಕ್ಷರ ಬಲಿಪೂಜೆ ಆದ ತಕ್ಷಣ ಮಧ್ಯಾಹ್ನ 1 ಗಂಟೆಗೆ, 2 ಗಂಟೆಗೆ, 3 ಗಂಟೆಗೆ, 4 ಗಂಟೆಗೆ, ಹೀಗೆ ಗಂಟೆಗೊಮ್ಮೆ ಬಲಿಪೂಜೆ. ಕಾರಣ ಏನು ಅಂತ ಹೇಳಿದರೆ, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಜನಜಂಗುಳಿ ಆಗಕೂಡದು ಅಂತ ಹೇಳಿ ದೇವಾಲಯಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹರಕೆಯನ್ನು ಸಮರ್ಪಿಸಿ ಬಲಿಪೂಜೆಯಲ್ಲಿ ಭಾಗವಹಿಸಿ ಮನೆಗಳಿಗೆ ಹಿಂತಿರುಗಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ಕೋವಿಡ್-19 ಇನ್ನೂ ಕೂಡ ವ್ಯಾಪಕವಾಗಿ ಎಲ್ಲ ಕಡೆ ಇರಬೇಕಾದರೆ ಆದಷ್ಟು ಮುಂಜಾಗ್ರತೆಯನ್ನು ವಹಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಕೋವಿಡ್-19 ಈ ಒಂದು ನಿಯಮಾವಳಿಗಳನ್ನು ಈ ಆಲಯದಲ್ಲಿ ಆವರಣದಲ್ಲಿ ನಾವು ಸಂಪೂರ್ಣವಾಗಿ ಪಾಲಿಸಲು ಇಚ್ಛಿಸಿದ್ದೇವೆ. ಈ ಬಾರಿ ಸಾಯಂಕಾಲದ ತೇರಿನ ಮೆರವಣಿಗೆ ಸಾರ್ವಜನಿಕವಾಗಿ ಹೊರಗಡೆ ಇರುವುದಿಲ್ಲ. ದೇವಾಲಯದ ಆವರಣದಲ್ಲಿ ನಾವು ಪುಟ್ಟ ರೀತಿಯಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆದರೆ ಆ ಒಂದು ಸ್ವರೂಪವನ್ನು ತೇರಿನಲ್ಲಿ ಜೋಡಿಸಿ ಜನರ ದರ್ಶನಕ್ಕಾಗಿ ನಾವು ಇಲ್ಲೇ ಪಕ್ಕದಲ್ಲಿ ಇರಿಸ್ತಾ ಇದ್ದೇವೆ. ಇದು ನಿಮ್ಮ ಗಮನದಲ್ಲಿ ಇರುವಂತೆ ಆಗಲಿ. ಈ ಒಂದು ಸಂದರ್ಭದಲ್ಲಿ ಹರಿಹರದ ಆರೋಗ್ಯ ಮಾತೆಯ ಅದ್ಭುತ ಸ್ವರೂಪ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯೇಸುವಿನ ತಾಯಿ ಮರಿಯಮ್ಮನವರು ದರ್ಶನ ಕೊಟ್ಟಿರೋದು ಮಾತ್ರ ಅಲ್ಲ, ಅದ್ಭುತ ಸ್ವರೂಪ ಎಂದು ಅಧಿಕೃತವಾಗಿ ಇರುವಂಥದ್ದು ಹರಿಹರದಲ್ಲಿ ಮಾತ್ರ. ಇದನ್ನು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಆ ಒಂದು ಸ್ವರೂಪದ ಒಂದು ಗ್ರೊಟ್ಟವನ್ನು ನಾವು ಹೊಸದಾಗಿ ನಿರ್ಮಿಸುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಯಾಕಂದರೆ ಆ ತಾಯಿಗೆ ಇನ್ನೂ ಉನ್ನತವಾದ ಸ್ಥಾನವನ್ನು ನಾವು ಕೊಡಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ಕಾಗಿ ಈಗಾಗಲೇ ಆರ್ಕಿಟೆಕ್ಟ್ ಅವರು ಆ ಡಿಸೈನನ್ನು ರೆಡಿ ಮಾಡ್ತಾ ಇದ್ದಾರೆ.
ಇದು ಭಕ್ತಾದಿಗಳು ನೀಡುವಂಥ ಕಾಣಿಕೆಯಿಂದ ಆಗಬೇಕು ಅಂತ ಒಂದು ಆಸೆ ಮತ್ತು ಅಭಿಲಾಷೆ ನನ್ನದಾಗಿರುತ್ತದೆ. ಈ ಒಂದು ಕಾರ್ಯಕ್ಕಾಗಿ ನಿಮ್ಮ ಉದಾರ ಮನಸ್ಸಿನ ಕಾಣಿಕೆಯನ್ನು ನೀಡಲು ಬಯಸುವಂಥವರು ಧರ್ಮಕೇಂದ್ರದ ಗುರುಗಳನ್ನು ಭೇಟಿ ಮಾಡಿ ನೀವು ಈ ಕಾರ್ಯವನ್ನು ಮಾಡಬಹುದು. ಎಷ್ಟು ಏನು ಅಂತ ಅಲ್ಲ, ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು. ಒಟ್ಟಿನಲ್ಲಿ ಆ ಒಂದು ಸ್ಥಳದಲ್ಲಿ ನನ್ನ ಮನಸ್ಸಿನ ಒಂದು ಪುಟ್ಟ ಕಾಣಿಕೆ ಇರುವಂತೆ ಆಗಲಿ ಅಂತ ಹೇಳಿ ನನ್ನ ಆಸೆಯಾಗಿರುತ್ತದೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೆಪ್ಟೆಂಬರ್ 8ನೇ ತಾರೀಕು ನಡೆಯುವಂಥ ಹಬ್ಬದ ಬಲಿಪೂಜೆಯನ್ನು ನೀಡಲು ಬಯಸುವಂಥವರು ಧರ್ಮಗುರುಗಳ ಕಚೇರಿಯಲ್ಲಿ ಕೆಲಸವನ್ನು ಮಾಡಲು ಅವಕಾಶವಿರುತ್ತದೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸ್ಥಳದಲ್ಲಿ ನೀವು ಮಾಡಿರುವಂಥ ಪ್ರಾರ್ಥನೆಯನ್ನು ಖಂಡಿತವಾಗಲೂ ದಯಮಯ ದೇವರು ಆಲಿಸಿ ಈಡೇರಿಸುತ್ತಾರೆ ಎನ್ನುವ ನಂಬಿಕೆ ನನಗಿದೆ. ದಯವಿಟ್ಟು ನಿಮ್ಮ ಕೋರಿಕೆಗಳನ್ನು ಹಾಗೂ ಪ್ರಾರ್ಥನೆಗಳನ್ನು ಕೂಡ ಗುರುಗಳ ನಿವಾಸದಲ್ಲಿ ಯಾಜಕರಿರ್ತಾರೆ, ಪ್ರಾರ್ಥನೆಗಾಗಿ ಅವರು ಅಲ್ಲಿ ಸಿದ್ಧರಾಗಿರ್ತಾರೆ. ಆಶೀರ್ವಾದವನ್ನು ಪಡೆದುಕೊಳ್ಳಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗೆಯೇ ಇಲ್ಲೇ ಪಕ್ಕದಲ್ಲಿ ಅರ್ಧ ಕಿಲೋಮೀಟರ್ ದೂರದಲ್ಲಿ ಹರಿಹರದ ಆರೋಗ್ಯ ಮಾತೆ ದರ್ಶನವನ್ನು ನೀಡಿದಂಥ ದರ್ಶನ ದೇವಾಲಯ ಇದೆ. ಅದನ್ನು ಸಂಧಿಸಲು ಕೂಡ ನಿಮಗೆ ಅವಕಾಶವಿರುತ್ತದೆ. ನಿಮಗೆ ಅವಶ್ಯವಾದಂಥ ಧಾರ್ಮಿಕ ವಸ್ತುಗಳು ನಮ್ಮ ಸ್ಟಾಲ್ನಲ್ಲಿ ದೊರೆಯುತ್ತವೆ, ಅವುಗಳನ್ನು ನೀವು ಪಡೆದುಕೊಳ್ಳಬಹುದು. ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಲು ಬಯಸುವಂಥವರು ಧರ್ಮಕೇಂದ್ರದ ಗುರುಗಳ ಕಚೇರಿಯಲ್ಲಿ ಬಂದು ನನ್ನನ್ನು ಭೇಟಿ ಮಾಡಲು ಅವಕಾಶವಿರುತ್ತದೆ. ಹರಿಹರದ ಆರೋಗ್ಯ ಮಾತೆ ಎಂದೆಂದಿಗೂ ಜಗದೊಲವಿನ ತಾಯಿಯಾಗಿ ಉಳಿದುಕೊಳ್ಳಲಿ ಎಂದು ಪ್ರಾರ್ಥಿಸೋಣ. ಈಗ ಅಂತಿಮ ಆಶೀರ್ವಾದವಾದ ನಂತರ 10 ನಿಮಿಷಗಳ ಕಾಲ ಸ್ತುತಿ ಪ್ರಾರ್ಥನೆ, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಒಂದು ಬಲಿಪೂಜೆ ಇರುತ್ತದೆ ಹಾಗೂ ಸಾಯಂಕಾಲ 5 ಗಂಟೆಗೆ ನವೇನ ಪ್ರಾರ್ಥನೆ ಬಲಿಪೂಜೆ ಜರುಗುತ್ತದೆ. ಶನಿವಾರದ ದಿನ ವಿಶೇಷವಾದಂಥ ದಿನವಾಗಿರುತ್ತದೆ. ಪ್ರತಿ ತಿಂಗಳ ಮೊದಲನೆಯ ಶನಿವಾರ ವಿಶೇಷವಾಗಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ದಿನಗಳಲ್ಲಿ ಕೂಡ ಪ್ರತಿದಿನ ಸಂಜೆ ಫುಡ್ ಪ್ಯಾಕೆಟ್ಸನ್ನು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ಕೆ ಯಾರಾದರೂ ದಾನವನ್ನು ನೀಡಲು ಮನಸ್ಸಿದ್ದರೆ ಆ ಕಾರ್ಯವನ್ನು ಮಾಡಲು ನಿಮಗೆ ಅವಕಾಶವಿರುತ್ತದೆ. ದಯವಿಟ್ಟು ಎದ್ದು ನಿಲ್ಲಿರಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲ ಆಶ್ಚರ್ಯ ಆಗಿರಬೇಕು, ಏನಿದು ಗಾಯನ ವೃಂದ ಎಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ. ಇಡೀ ಗಾಯನ ವೃಂದವನ್ನು ಅವರು ನಡೆಸ್ತಾ ಇರುವಂಥವರು ನಮ್ಮ ಧರ್ಮಕೇಂದ್ರದ ಆರೈಕೆ ಸ್ವಾಮಿ ಸುರೇಶ್ ಮತ್ತು ಇನ್ಫೆಂಟ್ ಡ್ಯಾನಿಯಲ್ ಅವರು ನನ್ನ ಜೊತೆಗೆ ಸೇರಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ಚಪ್ಪಾಳೆಯನ್ನು ನೀಡಿ ನಾವು ವಂದನೆಯನ್ನು ಸಮರ್ಪಿಸೋಣ. ಈ ರೀತಿಯಲ್ಲಿ ದೇವರ ಒಂದು ಅನುಗ್ರಹ ಆಶೀರ್ವಾದ ಇನ್ನೂ ಹೇರಳವಾಗಿ ಸುರಿಯಲ್ಪಡಲಿ ಎಂದು ಭಕ್ತಿಯಿಂದ ಈ ಇಬ್ಬರು ಸಹೋದರರಿಗಾಗಿ ನಾವು ಪ್ರಾರ್ಥನೆಯನ್ನು ಕೂಡ ಮಾಡೋಣ. ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ಇಳಿದು ಬರುವ ದೇವರು, ಆಶೀರ್ವದಿಸಿ ಅನುಗ್ರಹಿಸುವ ದೇವರು. ವಿಶೇಷ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ ಸಮಯ ಪವಿತ್ರಾತ್ಮರ ಗೀತೆಯನ್ನು ಹಾಡುತ್ತಾ ಅವರ ಆಗಮನಕ್ಕಾಗಿ ಬೇಡಿಕೊಳ್ಳೋಣ. 10 ನಿಮಿಷಗಳ ಕಾಲ ಸ್ತುತಿ ಪ್ರಾರ್ಥನೆ. ಹಿಡಿದು ಬಂದು ಆಶೀರ್ವದಿಸುವ ದೇವರು, ಅನುಗ್ರಹಿಸಿ ಕಾಪಾಡುವ ದೇವರ ಬಳಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಈ ಆಲಯಲ್ಲಿ ಸೇರಿರುವಂಥವರು ಹಾಗೂ ಈ ಒಂದು ಭಕ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ನಮ್ಮ ಕರಗಳನ್ನು ಚಾಚಿ ಭಕ್ತಿಯಿಂದ ಪ್ರಾರ್ಥಿಸೋಣ.
ಪ್ರಿಯ ಪಾವನಾತ್ಮರೇ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಪವಿತ್ರಾತ್ಮರೇ, ಇಲ್ಲಿ ನೆರೆದಿರುವ ನಮ್ಮ ಮೇಲೂ ಕೂಡ ಇಳಿದು ಬನ್ನಿರಿ. ಕೆನ್ನಾಲಿಗೆ ರೂಪದಲ್ಲಿ ಅಂದು ಪ್ರೇಷಿತರ ಮೇಲೆ ಇಳಿದು ಬಂದ ಪವಿತ್ರಾತ್ಮರೇ, ನಮ್ಮ ಮೇಲೂ ಕೂಡ ಇಳಿದು ಬಂದು ನಮ್ಮ ಕೋರಿಕೆಗಳನ್ನು ಆಲಿಸಿ ಆಶೀರ್ವದಿಸಬೇಕೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಕರೆಗಳನ್ನು ಚಾಚಿ ಬೇಡಿಕೊಳ್ಳುತ್ತಿದ್ದೇವೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾಹ ತೀರಿಸಬಾರ ನಮ್ಮ ಹೃದಯದಲ್ಲಿ, ಆತ್ಮದಾಹ ತೀರಿಸಬಾರ ನಮ್ಮ ಹೃದಯದಲ್ಲಿ. ಕರಗಳನ್ನು ಮೇಲೆತ್ತಿ ಎಲ್ಲರೂ ಪ್ರಾರ್ಥಿಸೋಣ. ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ ಒಟ್ಟಾಗಿ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. Hallelujah, Hallelujah, Hallelujah. ಎಲ್ಲರೂ ಒಟ್ಟಾಗಿ Hallelujah, Hallelujah, Hallelujah. ಒಟ್ಟಾಗಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. Hallelujah, 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 Hallelujah. ಮೋಶೆಯು ಕರವನ್ನ ಎತ್ತಿ ಪ್ರಾರ್ಥನೆಯನ್ನು ಮಾಡಿದಾಗ ಇಸ್ರೇಲರಿಗೆ ಜಯವನ್ನ ಕರುಣಿಸಿದಂತ ನೀನು ಈ ಆಲಯದಲ್ಲಿ ಇಂದು ಕರಗಳನ್ನ ಮೇಲೆತ್ತಿ ಪ್ರಾರ್ಥಿಸ್ತಾ ಇರುವಂತ ಪ್ರತಿಯೊಬ್ಬರನ್ನ ಹೆಸರಿಡಿದು ಆಶೀರ್ವದಿಸಿ ಅನುಗ್ರಹಿಸಿ ಕಾಪಾಡಿ ನಮ್ಮ ಜೊತೆಗಿಂದ ನಮ್ಮನ್ನ ಮುನ್ನಡೆಸಬೇಕೆಂದು ಸ್ವಾಮಿ ನಾವು ನಿಮ್ಮ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಹಿಡಿದು ಬಂದು ಆಶೀರ್ವದಿಸುವ ದೇವರೇ, ನಮ್ಮ ಕೋರಿಕೆಗಳು ನಿನ್ನ ಚರಣವನ್ನ ತಲುಪುವಂತೆ ಆಗಲಿ. ಪ್ರತಿಯೊಬ್ಬರು ಕೂಡ ವಿಶೇಷವಾದ ಅನುಗ್ರಹ, ಆರೋಗ್ಯವನ್ನು, ಕೌಟುಂಬದಲ್ಲಿರುವಂಥ ಕಷ್ಟದಿಂದ ಬಿಡುಗಡೆಯನ್ನು ಪಡೆದುಕೊಳ್ಳುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಹಲ್ಲೆಲೂಯ, ಆಮೇನ್, ಹಲ್ಲೆಲೂಯ, ಆಮೇನ್, ಹಲ್ಲೆಲೂಯ. Hallelujah, Hallelujah, Hallelujah. ಹರಿಹರದ ಆರೋಗ್ಯ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ, ನಮ್ಮ ಕಣ್ಣೀರನ್ನು ಒರೆಸುವ ತಾಯಿ, ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡುವ ತಾಯಿ, ಆ ತಾಯಿಗೆ ಗೌರವಾರ್ಥವಾಗಿ ಗೀತೆಯನ್ನು ಹಾಡಿ ಈ ಒಂದು ಭಕ್ತಿ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಣ.
ಸೌಖ್ಯದಾತೆ. ಚಪ್ಪಾಳೆಯನ್ನು ತಟ್ಟುತ್ತಾ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಮೇಲೆತ್ತಿ ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ತುಂಗಭದ್ರಾ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತ ಬ್ರಾಹ್ಮಣನನ್ನು ಕಾಪಾಡಿದ ಸತ್ಯಮ್ಮ ತಾಯಿ ಹರಿಹರ ಮಾತೆ, ಮುಳುಗಿರುವ ಕಣ್ಣೀರಿನಲ್ಲಿರುವ, ಕಷ್ಟದಲ್ಲಿ ಅನಾರೋಗ್ಯದಲ್ಲಿರುವ, ಮುಳುಗುವ ಬದುಕಿನಲ್ಲಿ ಇರುವಂತಹ ನಮ್ಮನ್ನು ಕೂಡ ಮೇಲೆತ್ತಿ ಕಾಪಾಡಲಿ ಎಂದು ಭಕ್ತಿಯಿಂದ ಆಕೆಯ ಸ್ತುತಿಯನ್ನು ಮಾಡುತ್ತಾ ಈ ಸಾಲುಗಳನ್ನು ಹಾಡೋಣ. ತುಂಗಭದ್ರೆ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ತುಂಗಭದ್ರೆ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ ಪ್ರೀತಿಯ ತಾಯೇ, ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ ಪ್ರೀತಿಯ ತಾಯೇ. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ, ಅಮ್ಮ ಹರಿಹರ ಮಾತೆ. ಹರಿಹರದ ಆರೋಗ್ಯ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಹರಿಹರದ ಆರೋಗ್ಯ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಹರಿಹರದ ಆರೋಗ್ಯ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಆರಸೆಮ್ಮನು ತಾಯೇ, ಪವಿತ್ರ ಶಿಲ್ಬಿಯ ಗುತ್ತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್.